ಭಾರತದ ಇತಿಹಾಸದಲ್ಲಿ ಚಾಳುಕ್ಯರ ಒಂದು ಸಾಮ್ರಾಜ್ಯವು ಒಂದು ದೊಡ್ಡ ಮೈಲಿಗಲ್ಲನ್ನು ಸ್ಥಾಪಿಸಿದೆ. ಈ ಸಾಮ್ರಾಜ್ಯವು ಸುಮಾರು 600 ವರ್ಷಗಳ ಕಾಲ ದಕ್ಷಿಣ ಭಾರತ ಮತ್ತು ಮಧ್ಯ ಭಾರತವನ್ನು ಆಳಿರುತ್ತಾರೆ. ಹೌದು ಸ್ನೇಹಿತರೆ, ಇಂದು ನಾವು ಭಾರತದ ಅತಿ ದೊಡ್ಡ ಸಾಮ್ರಾಜ್ಯಗಳಲ್ಲಿ ಒಂದಾದ ಚಾಳುಕ್ಯರ ಆರಂಭ ಮತ್ತು ಅವರ ಆಡಳಿತ ಮತ್ತು ಅವರ ಪ್ರಾಬಲ್ಯದ ಬಗ್ಗೆ ತಿಳಿಯೋಣ. ಎಲ್ಲರಿಗೂ ನನ್ನ ಚೀಕೂಸ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿ. ಇದನ್ನ ಪ್ರೆಸ್ ಮಾಡೋದ್ರಿಂದ ನಿಮಗೆ ನಾನು ಹಾಕೋ ವಿಡಿಯೋಗಳು ನೋಟಿಫಿಕೇಶನ್ ಅಲ್ಲಿ ಅಷ್ಟು ಬರುತ್ತೆ. ಇನ್ನು ನಿಮಗೆ ಈ ವಿಡಿಯೋ ಖುಷಿ ಆದರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಚಾಳುಕ್ಯರು ಸುಮಾರು 600 ವರ್ಷಗಳ ಕಾಲ ನಮ್ಮ ಭಾರತವನ್ನು ಆಳ್ತಾರೆ. ಇವರ ರಾಜಧಾನಿ ಈಗಿನ ಬಾದಾಮಿ ಅಂತ ಇದೆಯಲ್ಲ, ಅದು ಅವರ ರಾಜಧಾನಿ ಆಗಿತ್ತು. ಇವರ ಒಂದು ಆಡಳಿತ ಕಾಲವನ್ನು ಕರ್ನಾಟಕದ ಗೋಲ್ಡನ್ ಏಜ್ ಅಂತ ಕರೀತಾರೆ. ಯಾಕಂದ್ರೆ ಇವರ ಆಗಿನ ಕಾಲದಲ್ಲಿ ಆಡಳಿತ, ವಾಣಿಜ್ಯ ಮತ್ತು ವಾಸ್ತುಶಿಲ್ಪಗಳಿಗೆ ಅಪಾರವಾದ ಬೆಲೆ ನೀಡಿರ್ತಾರೆ. ಆದ್ರಿಂದ ಇವರ ಆಗಿನ ಕಾಲದ ಆಡಳಿತವನ್ನು ಕರ್ನಾಟಕದ ಗೋಲ್ಡನ್ ಏಜ್ ಅಂತ ಕರೀತಾರೆ. ಇವರ ಒಂದು ಸಾಮ್ರಾಜ್ಯ ಕಾವೇರಿ ನದಿಯಿಂದ ಹಿಡಿದು ನರ್ಮದಾ ನದಿಯವರೆಗೆ ಇತ್ತು. ಅಂದ್ರೆ ಅಷ್ಟು ವಿಸ್ತಾರವಾಗಿ ಇವರ ರಾಜ್ಯ ಹರಡಿತ್ತು. ಇನ್ನು ಇವರ ಸಾಮ್ರಾಜ್ಯ ಸ್ಥಾಪನೆ ಯಾವಾಗ ಅಂತ ನೋಡೋದಾದ್ರೆ, ಕನ್ನಡಿಗರ ಮೊಟ್ಟ ಮೊದಲ ಸಾಮ್ರಾಜ್ಯವಾದ ಕದಂಬರ ಆಳ್ವಿಕೆಯಲ್ಲಿ ಅವರ ದಂಡಾಧಿಕಾರಿಯಾಗಿದ್ದ ಜಯಸಿಂಹ ಎಂಬುವನು ಕ್ರಿಸ್ತಶಕ 500ರಲ್ಲಿ ಇವರಿಂದ ಬೇರ್ಪಟ್ಟು ಒಂದು ಹೊಸ ತಂಡವನ್ನು ಕಟ್ತಾನೆ. ಈ ತಂಡ ಮುಂದಕ್ಕೆ ಬಾದಾಮಿಯಲ್ಲಿ ಹೋಗ್ಬಿಟ್ಟು ಒಂದು ಹೊಸ ರಾಜ್ಯ ಸ್ಥಾಪನೆ ಮಾಡ್ತದೆ. ಇದೇ ಮುಂದಕ್ಕೆ ಇತಿಹಾಸದಲ್ಲಿ ಚಾಳುಕ್ಯರ ರಾಜಮನೆತನ ಅಂತ ಪ್ರಸಿದ್ಧಿಯಾಗುತ್ತೆ. ಚಾಳುಕ್ಯರು ಕದಂಬ ಕುಟುಂಬದವರೇ ಆಗಿದ್ದರಿಂದ ಕದಂಬರ ಮುಂದುವರಿದ ಭಾಗ ಅಂತ ಇವರನ್ನ ಕರೀತಾರೆ. ಇನ್ನು ಬಾದಾಮಿಯಲ್ಲಿ ಸಿಕ್ಕಂತ ಶಾಸನಗಳಲ್ಲಿ ಹೇಳಿರುವಂತೆ ಚಾಳುಕ್ಯರು ಮಾನವ್ಯ ಅಂತ ಹೇಳುವಂತ ಗೋತ್ರದ ಒಂದು ವಂಶಜರಾಗಿರ್ತಾರೆ. ಚಾಳುಕ್ಯ ಅಂತ ಹೇಳುವಂತ ಹೆಸರು ಸಲಿಕೆ ಅಥವಾ ಚಲಿಕೆ ಅಂತ ಹೇಳುವಂತ ಪದದಿಂದ ಬಂದಿದೆ. ಈ ಪದದ ಅರ್ಥ ವ್ಯವಸಾಯದಲ್ಲಿ ಒಂದು ಉಪಯೋಗಿಸುವ ವಸ್ತು ಆಗಿದೆ. ಇವರ ಒಂದು ರಾಜ್ಯ ಲಾಂಛನ ಒಂದು ವರಹ ಚಿಹ್ನೆ ಆಗಿದೆ. ಇವರ ಮೊದಲ ಅರಸ ಜಯಸಿಂಹನ ನಂತರ ರಣರಾಗ, 1ನೇ ಪುಲಿಕೇಶಿ, 1ನೇ ಕೀರ್ತಿವರ್ಮ, ಹೀಗೆ ವಂಶ ಮುಂದುವರಿತಾ ಹೋಗುತ್ತೆ. ಕೀರ್ತಿವರ್ಮನು ಕ್ರಿಸ್ತಶಕ 597ರಲ್ಲಿ ಪಲ್ಲವರನ್ನು ಯುದ್ಧ ಮಾಡಿ ಸತ್ತೋಗ್ಬಿಡ್ತಾನೆ. ಆಗ ಇವ್ರ ಮಗ 2ನೇ ಪುಲಿಕೇಶಿ ತುಂಬಾ ಚಿಕ್ಕ ಹುಡುಗ ಆಗಿರ್ತಾನೆ. ಆದ್ರಿಂದ ಕೀರ್ತಿವರ್ಮನ ತಮ್ಮ ಆದಂತ ಮಂಗಳೇಶನು ಸುಮಾರು 12 ವರ್ಷ ಕಾಲ ರಾಜ್ಯವನ್ನು ಆಳ್ತಾನೆ. 2ನೇ ಪುಲಿಕೇಶಿ ವಯಸ್ಸಿಗೆ ಬಂದಾಗ ಇವನ ಚಿಕ್ಕಪ್ಪ ಆದಂತ ಮಂಗಳೇಶನು ಇವನಿಗೆ ರಾಜ್ಯ ಕೊಡದೆ ಮಂಗಳೇಶನ ಮಕ್ಕಳಿಗೆ ಕೊಡಕ್ಕೆ ಅಂತ ಈಡಾಗ್ತಾನೆ. ಅದನ್ನು ತಿಳಿದಂತ 2ನೇ ಪುಲಿಕೇಶಿಯು ಅವ ಚಿಕ್ಕಪ್ಪ ಮಂಗಳೇಶನ ಕೊಂದ್ಬಿಟ್ಟು ರಾಜ್ಯನ ತನಗೆ ತಗೊಳ್ತಾನೆ. ಈ 2ನೇ ಪುಲಿಕೇಶಿದನಲ್ಲ, ಅವನು ಚಾಳುಕ್ಯರ ಅತ್ಯಂತ ಪವರ್ಫುಲ್ ರಾಜ ಆಗಿರ್ತಾನೆ. ಇವ್ ನಂತರ ರಾಜರು ಯಾರು ಅಂತ ನೋಡಿದ್ರೆ, 1ನೇ ವಿಕ್ರಮಾದಿತ್ಯ, ವಿಜಯಾದಿತ್ಯ, ವಿನಯಾದಿತ್ಯ ಹಾಗೂ 2ನೇ ವಿಕ್ರಮಾದಿತ್ಯ. ಈ 2ನೇ ವಿಕ್ರಮಾದಿತ್ಯನು ಅವರ ಮುತ್ತಾತನಂತೆ ಅಂದ್ರೆ 2ನೇ ಪುಲಿಕೇಶಿ ತರನೇ ತುಂಬಾ ಪವರ್ಫುಲ್ ರಾಜ ಆಗಿರ್ತಾನೆ. ಇವರ ಪಾರಂಪರಿಕ ವೈರಿಗಳಾದಂತ ಪಲ್ಲವರನ್ನು ಅವ್ರದೇ ಪ್ಲೇಸಲ್ಲಿ ಸೋಲಿಸ್ಬಿಟ್ಟು ಅವರ ಕಂಚಿಯ ಕೈಲಾಸ ದೇವಸ್ಥಾನದಲ್ಲಿ ಒಂದು ಕನ್ನಡ ಶಾಸನವನ್ನು ಮಾಡ್ತಾನೆ. ಇಂಥ ಒಂದು ಬಲಿಷ್ಠ ಸಾಮ್ರಾಜ್ಯ ಕ್ರಿಸ್ತಶಕ 753ರಲ್ಲಿ ಕೀರ್ತಿವರ್ಮನಿಂದ ಕೊನೆಯಾಗುತ್ತೆ. ಇವರ ಕೈಗಳಿಗೆ ಆಡಳಿತ ಮಾಡ್ತಿದ್ದಂತಹ ರಾಷ್ಟ್ರಕೂಟರ ದಂತಿವರ್ಮನು ಇವ್ರನ್ನ ಸೋಲಿಸ್ಬಿಟ್ಟು ಅಲ್ಲಿ ಇವರ ರಾಷ್ಟ್ರಕೂಟರ ಒಂದು ಆಡಳಿತವನ್ನು ಮುಂದುವರಿಸ್ತಾನೆ. ಅಂದ್ರೆ ಇವರು ತಾತ್ಕಾಲಿಕವಾಗಿ ಒಂದು 250 ವರ್ಷಗಳ ಕಾಲ ಸ್ಟಾಪ್ ಆಗುತ್ತೆ ಚಾಳುಕ್ಯರ ಆಡಳಿತ. ಆಮೇಲೆ ಕ್ರಿಸ್ತಶಕ 973ರಲ್ಲಿ 2ನೇ ತೈಲಪ್ಪನು ರಾಷ್ಟ್ರಕೂಟರ 2ನೇ ಕರ್ಕನ್ನು ಸೋಲಿಸ್ಬಿಟ್ಟು ಪುನಃ ಆಡಳಿತವನ್ನು ತಗೊಳ್ತಾನೆ. ಇನ್ನು ಉಳಿದಂತ ಚಾಳುಕ್ಯರ ರಾಜರುಗಳು ಬೀದರ್ನ ಬಸವ ಕಲ್ಯಾಣ ಅಂತ ಹೇಳುವಂತ ಪ್ಲೇಸ್ ಅನ್ನು ಕೇಂದ್ರವಾಗಿಟ್ಕೊಂಡು ಆಡಳಿತ ಮಾಡ್ತಾ ಇರ್ತಾರೆ. ಆದ್ರಿಂದ ಈ ಬಸವ ಕಲ್ಯಾಣವನ್ನು ಕೇಂದ್ರವಾಗಿಟ್ಕೊಂಡು ಆಡಳಿತ ಮಾಡ್ತಿದ್ದ ಗುಂಪನ್ನು ಇತಿಹಾಸದಲ್ಲಿ ಕಲ್ಯಾಣ ಚಾಳುಕ್ಯರು ಅಂತ ಕರೀತಾರೆ. ಇನ್ನು ಚಾಳುಕ್ಯರು ವಾಸ್ತುಶಿಲ್ಪಕ್ಕೆ ಅಪಾರವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಭಾರತೀಯ ದೇವಾಲಯದ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕರೆಯುವಂತ ಪಟ್ಟದ ಕಲ್ಲಲ್ಲಿ ಚಾಳುಕ್ಯರ ಅರಸರೆಲ್ಲರೂ ಪಟ್ಟಾಭಿಷೇಕ ಮಾಡಿಸ್ಕೊತಿದ್ರು. ಇನ್ನು ಇದರ ಸುತ್ತಮುತ್ತ ಇರುವಂತ ಐಹೊಳೆ ಮತ್ತು ಮಹಾಕೂಟಗಳೆಲ್ಲ ಚಾಳುಕ್ಯರು ಬಿಟ್ಟೋಗಿರುವಂತ ಐತಿಹಾಸಿಕ ಅವಶೇಷಗಳನ್ನು ನಾವು ಕಾಣಬಹುದು. ಇದಲ್ಲದೆ ಇಲ್ಲಿ ಜಂಬುಲಿಂಗ ದೇವಾಲಯ, ಕೆಳಗಿನ ಶಿವಾಲಯ, ಮೇಲಿನ ಶಿವಾಲಯ ಮತ್ತು ಭೂತನಾಥ ದೇವಾಲಯಗಳಿವೆ. ಅಲ್ಲಲ್ಲಿ ಚಿಕ್ಕ ಚಿಕ್ಕ ಅಸಂಖ್ಯ ಗುಡಿಗಳೂ ಇದೆ. ಅದಲ್ಲದೆ ಇವುಗಳ ಮಧ್ಯದಲ್ಲಿ ಐತಿಹಾಸಿಕ ಮಹತ್ವ ಇರುವಂತ ಒಂದು ಕಪ್ಪೆ ಅರೆಭಟ್ಟನ ಶಾಸನ ಸಹ ಇದೆ. ಇನ್ನು ಬಾದಾಮಿ ಇದೆಯಲ್ಲ, ಅದು ಪ್ರವಾಸೋದ್ಯಮಕ್ಕೆ ಹೆಚ್ಚು ಹೆಸರುವಾಸಿ. ಇಲ್ಲಿ ಮಲ್ಲಿಕಾರ್ಜುನ ದೇವಾಲಯ, 2ನೇ ಗುಹೆ, ಭೂತನಾಥ ದೇವಾಲಯ, ಪುರಾತನ ವಸ್ತು ಸಂಗ್ರಹಾಲಯ ಇದು ಮುಖ್ಯವಾದ ಪ್ರದೇಶಗಳಾಗಿದೆ. ಹೀಗೆ ಚಾಳುಕ್ಯರು ಸುಮಾರು 600 ವರ್ಷಗಳ ಕಾಲ ದಕ್ಷಿಣ ಭಾರತ ಮತ್ತು ಮಧ್ಯ ಭಾರತವನ್ನು ಸುದೀರ್ಘವಾಗಿ ಆಳ್ತಾರೆ. ಹಾಗೆ ಕರ್ನಾಟಕದ ವಾಸ್ತುಶಿಲ್ಪಕ್ಕೆ ಅಪಾರವಾದ ಕೊಡುಗೆ ನೀಡ್ತಾರೆ. ಇದಿಷ್ಟು ಚಾಳುಕ್ಯರ ಇತಿಹಾಸ ಮತ್ತು ಅವರ ಆಡಳಿತದ ಕಾರ್ಯವೈಖರಿ. ಇನ್ನು ಇವರ ಆಡಳಿತದ ಬಗ್ಗೆ ಹೆಚ್ಚಿನ ವಿಷಯಗಳನ್ನು ಮುಂದಿನ ವಿಡಿಯೋಗಳಲ್ಲಿ ತರಲು ನಾನು ಪ್ರಯತ್ನ ಮಾಡ್ತೇನೆ. ಈ ವಿಷಯ ನಿಮಗೆ ಖುಷಿಯಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.